ದೇಶದ ಐಕ್ಯತೆ, ಸಮಗ್ರತೆ, ಅಖಂಡತೆ ಹಾಗೂ ಜಾತ್ಯತೀತ ತತ್ವದ ರಕ್ಷಣೆಗಾಗಿ ಈ ಬಾರಿಯ ಲೋಕಸಭಾ ಚುನಾವಣೆಯಲ್ಲಿ ಮೈತ್ರಿ ಪಕ್ಷದ ಅಭ್ಯರ್ಥಿ ಪ್ರಮೋದ್ ಮಧ್ವರಾಜನ್ನು ಬೆಂಬಲಿಸುವುದರೊಂದಿಗೆ ಜಾತ್ಯತೀತ ಮತಗಳು ವಿಭಜನೆಗೊಳ್ಳದಂತೆ ಎಚ್ಚರ ವಹಿಸಬೇಕು ಎಂಬುದಾಗಿ ಉಡುಪಿ ಜಿಲ್ಲಾ ಮುಸ್ಲಿಂ ಒಕ್ಕೂಟದ ಮಾಜಿ ಅಧ್ಯಕ್ಷ ಎಂಪಿ ಮೊಯ್ದಿನಬ್ಬ ಕರೆ ನೀಡಿದ್ದಾರೆ. ಪಡುಬಿದ್ರೆಯ ಮಹಾದೇವಿ ಖಾಸಗಿ ಕಟ್ಟಡದ ಸಭಾಂಗಣದಲ್ಲಿ ಆಯೋಜಿಸಿದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಭಾರತದ ಜಾತ್ಯತೀತ ತತ್ವ ಹಾಗೂ ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನು ಸಂರಕ್ಷಿಸಲು ಪ್ರತಿಯೋರ್ವ ಮತದಾರನು ವಿವೇಚನೆಯಿಂದ ಮತದಾನ ಮಾಡುವ ಮೂಲಕ ದೇಶದ ಇತಿಹಾಸ ಹಾಗೂ ಸಾರ್ವಭೌಮತೆಯನ್ನು ಎತ್ತಿ ಹಿಡಿಯಬೇಕಾದ ಅನಿವಾರ್ಯತೆ ಇದೆ. ದೇಶದ ಮಾರಕವಾಗಿರುವ ಫಾಸಿಸ್ಟ್ ಹಾಗೂ ಉಗ್ರವಾದವನ್ನು ಬೇರು ಸಮೇತ ಕಿತ್ತೊಗೆದು ದೇಶದ ಜಾತ್ಯತೀತ ತತ್ವ ಹಾಗೂ ಪ್ರಜಾಪ್ರಭುತ್ವಕ್ಕೆ ಕಳಂಕ ತರುವ ಶಕ್ತಿಗಳು ಅಧಿಕಾರಕ್ಕೆ ಬಾರದಂತೆ ಮುಂಜಾಗ್ರತೆ ವಹಿಸಬೇಕಾಗಿದೆ ಎಂದರು. ಭಾರತದ ಜಾತ್ಯತೀತ ತತ್ವ ಹಾಗೂ ಈ ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನು ಸಂರಕ್ಷಿಸಲು ಪ್ರತಿಯೊಬ್ಬರೂ ಕೂಡ ಮತದಾರ ಇವತ್ತು ವಿವೇಚನೆಯಿಂದ ಮತದಾನ ಮಾಡುವ ಮೂಲಕ ಈ ದೇಶದ ಇತಿಹಾಸ ಮತ್ತು ಸಾರ್ವಭೌಮತೆಯನ್ನು ಎತ್ತಿ ಹಿಡಿತಕ್ಕಂಥ ಅನಿವಾರ್ಯತೆ ನಮ್ಮ ದೇಶದಲ್ಲಿ ದೇಶಕ್ಕೆ ಬಹಳಷ್ಟು ಮಾರಕವಾಗಿರುವಂತಹ ಫ್ಯಾಸಿಸ್ಟ್ ಹಾಗೂ ಉಗ್ರವಾದವನ್ನು ಬೇರು ಸಮೇತ ಕಿತ್ತೊಗೆದು ದೇಶದ ಜಾತ್ಯತೀತ ತತ್ವ ಹಾಗೂ ದೇಶಪ್ರೇಮಿಗಳು ಜಾತಿ ಧರ್ಮವನ್ನ ಮರೆತು ದೇಶಕ್ಕೆ ತಂದುಕೊಟ್ಟ ಸ್ವಾತಂತ್ರ್ಯ ಹಾಗೂ ಹಿರಿಯ ಮುತ್ಸದ್ದಿಗಳು ಉದಾತ್ತ ಚಿಂತನೆಗಳೊಂದಿಗೆ ನೀಡಿದ ಸಂವಿಧಾನ ಇಂದು ಕೇಂದ್ರದ ಎನ್ಡಿಎ ಸರ್ಕಾರದ ಕೈಯಲ್ಲಿ ಸಂಪೂರ್ಣ ನಾಶವಾಗುವ ಸಂಭವವಿದ್ದು, ಪ್ರಜಾಪ್ರಭುತ್ವ ಹಾಗೂ ಜಾತ್ಯತೀತ ಸಿದ್ಧಾಂತ ಮೌಲ್ಯ ಕಳೆದುಕೊಂಡಿರುವ ಈ ಸಂದರ್ಭದಲ್ಲಿ ಕೇಂದ್ರದಲ್ಲಿ ಜಾತ್ಯತೀತ ಸರ್ಕಾರ ರಚನೆಗೆ ಜಾತ್ಯತೀತ ಮತಗಳು ವಿಭಜನೆಗೊಳ್ಳುವಂತೆ ಪ್ರತಿಯೋರ್ವರು ಎಚ್ಚರ ವಹಿಸಬೇಕಾಗಿದೆ ಎಂದರು. ನಮ್ಮ ಹಿರಿಯ ಮುತ್ಸದ್ದಿಗಳು ಉದಾತ್ತವಾಗಿರ್ತಕ್ಕಂಥ ಚಿಂತನೆಯೊಂದಿಗೆ ಕೊಟ್ಟಿರ್ತಕ್ಕಂಥ ಸಂವಿಧಾನ ಏನಿದೆ ಅದು ಇವತ್ತು ಎನ್ಡಿಎ ಸರ್ಕಾರದ ಕೈಯಲ್ಲಿ ಸಂಪೂರ್ಣವಾಗಿ ನಾಶ ಆಗ್ತಕ್ಕಂಥ ಒಂದು ಅಪಾಯ ಪರಿಸ್ಥಿತಿಯಲ್ಲಿ ನಾವಿದ್ದೇವೆ. ಪ್ರಜಾಪ್ರಭುತ್ವ ಮತ್ತು ಜಾತ್ಯತೀತ ಸಿದ್ಧಾಂತ ಮೌಲ್ಯವನ್ನು ಕಳ್ಕೊಂಡಿರುವಂತಹ ಈ ಸಂದರ್ಭದಲ್ಲಿ ಕೇಂದ್ರದಲ್ಲಿ ಜಾತ್ಯತೀತ ಸ್ವರೂಪದ ಸರ್ಕಾರವೊಂದರ ರಚನೆಯ ಅವಶ್ಯಕತೆ ಇದ್ದು. ಸುದ್ದಿಗೋಷ್ಠಿಯಲ್ಲಿ ಮುಸ್ಲಿಂ ಮುಖಂಡರಾದ ಕೆ ಅಬ್ದುಲ್ ರೆಹಮಾನ್, ಹಮ್ಮಬ್ಬ ಮೊಹಿದೀನ್, ಹಸನ್ ಬಾಬಾ ಕಂಚಿನಡ್ಕ, ಬುಡನ್ ಸಾಹೇಬ್ ಹಾಗೂ ಇಸ್ಮಾಯಿಲ್ ಉಪಸ್ಥಿತರಿದ್ದರು. ಸುರೇಶ್ ಶರ್ಮಾಲ್, ವಿ4 ನ್ಯೂಸ್ 24/7 ಪಡುಬಿದ್ರೆ.